ಸೊಲ್ಮೇಲು ನಮ್ಮ ಕುಡ್ಲ ತೊಳು ವಾರ್ತೆಲು ವಾರ್ತೆದೇವರ ಪಡ್ಡೆ ಗುಜರಾತ್ ಮಚ್ಚು ಸುದಿಕ್ ಅಡ್ಡಕಟ್ಟನ್ನ 143 ವರ್ಷ ದುಂಬುದ ಕೇಬಲ್ ಸಂಕ ಐತಾರ ಬಯ್ಯಗ್ ಪೊಲಿದು ಬುರ್ದು 135 ಜನ ಜೀವ ಕಳವೆಂದಿರು 185 ಜನಕ್ರಿನ ಬಚಾವ್ ಮಲ್ತದಂಡು ನನಲ ಪಾಕ ಜನ ತೋಜಂತೆ ಆದ ರಕ್ಷಣಾ ಕಾರ್ಯಾಚರಣೆ ದುಂಬರಿದಿಂಡು ಅಂಚಾದ ಜೀವ ಕಳವನಕ್ರಿನ ಸಂಖ್ಯೆ ಹೆಚ್ಚಾಪನ ಸಾಧ್ಯತೆ ಉಂಡು ಎಂದು ಪೊಲೀಸರು ತೆರಿಪಾದಿರು. ಪಡ್ಡೆ ಗುಜರಾತದ ಮಚ್ಚು ಸುದಿಕ್ ಅಡ್ಡಕಟ್ಟದ್ನ 143 ವರ್ಷ ದುಂಬುದ ಕೇಬಲ್ ಸಂಕ ಐತಾರ ಬಯ್ಯಗ್ ಪೊಲಿದು ಬುರ್ದು 135 ಜನ ಜೀವ ಕಳವೆಂದಿರು 185 ಜನಕ್ಲಿನ ಬಚಾವ್ ಮಲ್ತದುಂಡು ನನಲ ಪಾಕ ಜನ ತೋಜಂತೆ ಆದ ರಕ್ಷಣಾ ಕಾರ್ಯಾಚರಣೆ ದುಂಬರಿದಿಂಡು ಅಂಚದು ಜೀವ ಕಳವನಕ್ಲಿನ ಸಂಖ್ಯೆ ಹೆಚ್ಚಾಪುನ ಸಾಧ್ಯತೆ ಉಂಡು ಎಂದು ಪೊಲೀಸರು ತಿಳಿಪಾದಿರು. ನೌಕಾಪಟ್ಲಮು ರಾಷ್ಟ್ರೀಯ ಕಷ್ಟ ಬನ್ನಗ ಅವೆಂತೂ ಒನ್ನ ಕೂಟ NDRF, ರಾಜ್ಯ ಕಷ್ಟ ಬನ್ನಗ ಅವೆಂತೂ ಒನ್ನ SDRF, ಅಗ್ನಿಶಾಮಕ ದಳ ಮುರ್ಕುನ ಬಿರ್ಸೇರಿ ಇಂಚ 200 ಹೆಚ್ಚು ಜನ ಕರ್ತವ್ಯೊಳಿತದು ರಕ್ಷಣಾ ಕಾರ್ಯಾಚರಣೆ ಉಳ್ಳಿರು. ಓಡಲಿನ ಗಳಸದು ರಕ್ಷಣಾ ಕಾರ್ಯ ಸಾಗದು. ಆ ಜಾಗೆಡು ಸುತ್ತಿಟ್ಟು ನೀರು ಕಮ್ಮಿ ಮಲ್ಪನ ದಿಟ್ಟಿಡು ಚೆಕ್ ಡ್ಯಾಮ್ ದ ಬಾಕಿಲ್ದೇ ಇದ್ದಿದ್ದು ನೀರ್ದ ಮಟ್ಟ ಕಮ್ಮಿ ಆಂಡ ಕಾರ್ಯಾಚರಣೆಗೆ ಅನುಕೂಲ ಆಗುವುದು ರಾಜ್ಕೋಟ್ ಜಿಲ್ಲಾಧಿಕಾರಿ ಅರುಣ್ ಮಹೇಶ್ ಬಾಬು ಮಾಹಿತಿ ಕೊಡ್ತೇರು. 230 ಮೀಟರ್ ಉದ್ದದ ಈ ತೂಂಕು ಸಂಕುನು ಬ್ರಿಟಿಷರ್ನ ಕಾಲಡು ಕಟ್ಟದು 1879 ಉದೀಪನ ಮಲ್ತಿತ್ತೇರು. ಪಿರ ಸಜ್ಜಿ ಮಲ್ಪೆರೆಗಾದ ಆಜಿ ತಿಂಗುಲು ಬಂದ್ ಮಲ್ತದು 4 ದಿನ ದುಂಬು ಅಕ್ಟೋಬರ್ 26 ಸಾರ್ವಜನಿಕರು ಪೋಯರ ಬುಡ್ದಿತ್ತೇರು. ರಾಜ್ಯದ ರಾಜಧಾನಿ ಅಹಮದಾಬಾದರ್ದು 300 ಕಿಲೋಮೀಟರ್ ದೂರ ಉಪ್ಪುನ ಈ ಸಂಕ ಐತಾರ ಬಯ್ಯ ಆಜ್ ನೆಲ್ಪತ್ರಡ್ಡೆಕ್ ಪೊಲಿದು ಬುಡ್ದುಂಡು ಅಂದಾಜಿ 500 ಜನ ಛತ್ ಪೂಜದ ಆಚರಣೆಗೆ ಸಂಕದ ಮಿತ್ತು ಸೇರ್ದಿತ್ತೇರಿಗೆ ಜನಕ್ಲಿನ ದಿನ ಹೆಚ್ಚಾದ ಸಂಕ ಬಿಚ್ಚಿದಿನಂದು ಎನ್ನದುಂಡು. ತೀರ್ಪುಯಿನಕ್ಲಿನ ಕುಟುಂಬಲಿಗೆ ಪ್ರಧಾನಿ ನರೇಂದ್ರ ಮೋದಿ 2 ಲಕ್ಷ ರೂಪಾಯಿ ದಂಚ ಪರಿಹಾರ ಘೋಷಣೆ ಮಲ್ತದಿರು. ವರ್ಷ ದುಂಬು ವೀರೇಂದ್ರ ಹೆಗ್ಗಡೆರು ಉದೀಪನ ಮಲ್ತದ ನವೋದಯ ಸ್ವಸಹಾಯ ಸಂಘ ಕೂಟುಗು ಸೇರ್ ನಡೆದು ಬೊಕ್ಕ ಪೊಂಜನೆಗ್ ಧೈರ್ಯ ಬೈದಂಡು ಪೊಂಜನಕ್ಲು ಸ್ವಂತ ಕಾರ್ಡು ಉಂತುನಂಚ ಆವಡು ಒಂದು ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ದ ಗುರುಕಾರ್ಯರು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಪಂತೇರು. ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ಕುಡ್ಲ ಬೊಕ್ಕ ಧಾರವಾಡದ ಮಲ್ಲಿಕಾರ್ಜುನ ಸೌಹಾರ್ದ ಸಹಕಾರಿ ನಿಯಮಿತ ಒಟ್ಟು ಸೇರಿಗೆಡೆ ಹುಬ್ಬಳ್ಳಿಡು ನಡಪಾಯಿನ ನವೋದಯ ಉತ್ಸವ 2022 ಗುರುಕಾರ್ಮ ವಹಿಸಿದ ಪಾತಿದೀರು. ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ಕುಡ್ಲ ಬೊಕ್ಕ ಮಲ್ಲಿಕಾರ್ಜುನ ಸೌಹಾರ್ದ ಸಹಕಾರಿ ನಿಯಮಿತ ಮುಕ್ಲಿನ ಒಟ್ಟು ಸೇರಿಗೆಡು ನವೋದಯ ಉತ್ಸವ 2022 ನವೋದಯ ಸ್ವಸಹಾಯ ಸಂಘೊಲೆನ ಸದಸ್ಯರ್ನ ಸಭೆ ಬೊಕ್ಕ ಸಾಲಕ್ ಪಟ್ಟುನ ಲೇಸು ಅಮರನಗರ ಹುಬ್ಬಳ್ಳಿದ ನವೋದಯ ಕಾನ್ವೆಂಟ್ ಸ್ಕೂಲ್ ಪರಿಸರ ನಡತಂಡು ದುಂಬತ ತರಾವರಿ ಜನಪದ ನಲಿಕೆಲಿನ ಒಟ್ಟುಗೂ ಸ್ವಸಹಾಯ ಸಂಘದ ಸದಸ್ಯರೀತಿದು ಲೇಸ್ದ ಬಿನ್ನೆರಿನ ಮೆರವಣಿಗೆ ಎದುಕೊಂಡಿರು. ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಗುರುಕಾರ್ಯರು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಗುರುಕಾರ್ಮೆಡ್ ರಾಜ್ಯದ ದುಂಬುದ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ನವೋದಯ ಉತ್ಸವ 2022 ಉದೀಪನ ಮಲ್ತೇರು. ಜಗದೀಶ್ ಶೆಟ್ಟರ್ ಪಾತಿರ್ದು ಇತಿಹಾಸ ನಿರ್ಮಾಣ ಮಲ್ಪನ ಅಪರೂಪದ ಕಾರ್ಯಕ್ರಮವೊಂದು ಶೇಕಡ 90 ಅಪ್ಪೆಲ್ಲು ಬೊಕ್ಕ ಸೋದರಿಯರು ಮುಲ್ಪ ಉಪ್ಪುನವ ವಿಶೇಷ ಒಂದು ಪೊಂಜೆರಿನ ಶಕ್ತಿ ಏತುಂಡು ತೋಜಾವನ ಕಾರ್ಯಕ್ರಮ. ಡಾಕ್ಟರ್ MN ರಾಜೇಂದ್ರ ಕುಮಾರ್ ನವೋದಯ ಕಾರ್ಯಕ್ರಮಲಿನ ಬಜಿ ಕುಡ್ಲ ಉಡುಪಿಗೆ ಸೀಮಿತ ಮಲ್ಪಂದೆ ರಾಜ್ಯಗಳ ವಿಸ್ತಾರ ಮಂತದೇರು ಸಹಕಾರಿ ರಂಗುಡು ಪಕ್ಷದ ಅಂತೆ ಕೆಲಸ ಮಲ್ಪನಾರು ರಾಜೇಂದ್ರ ಕುಮಾರ್ ಅನ್ನು ಕಂಡೇರು. ಶೇಕಡ 90 ಯಾರಿದ್ದಾರೆ ಅಂದ್ರೆ ನಮ್ಮ ತಾಯಿಯಂದರು ನಮ್ಮ ಸಹೋದರಿಯರು ಇದ್ದಾರೆ. ಇದು ಬಹಳ ವಿಶೇಷ. ಹೀಗಾಗಿ ಇವತ್ತು ಸ್ತ್ರೀಯರ ಶಕ್ತಿ ಎಷ್ಟು ಅನ್ನುವಂಥದ್ದನ್ನ ತೋರಿಸಿಕೊಡುವಂತ ಒಂದು ಕಾರ್ಯಕ್ರಮ. ಅದರಲ್ಲಿ ಸಹಕಾರ ರಂಗದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದಂತ ಇವತ್ತು ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು, ನಾನು ಬಹಳ ವರ್ಷದಿಂದ ಅವ್ರನ್ನ ನಾನು ಬಲ್ಲೆ. ಸಹಕಾರ ರಂಗದಲ್ಲಿ ಕೇವಲ ಮಂಗಳೂರು ಉಡುಪಿಗೆ ಸೀಮಿತ ಆಗಲಾರ್ದನೆ ಇಡೀ ರಾಜ್ಯದಲ್ಲಿ ಸಹಕಾರ ರಂಗದ ಒಂದು ಚಳವಳಿಗೆ ಒಂದು ಮಹತ್ವ ಕೊಟ್ಟಂತ ವ್ಯಕ್ತಿ ಯಾರಿದ್ರೆ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ಅನ್ನುವಂತ ಮಾತನ್ನು ಇವತ್ತು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. MN ರಾಜೇಂದ್ರ ಕುಮಾರ್ ಗುರುಕಾರ್ಮೆದ ಪಾತ್ರ ಪಂಡದು 22 ವರ್ಷ ದುಂಬು ಡಾಕ್ಟರ್ ವೀರೇಂದ್ರ ಹೆಗ್ಗಡೆರ್ನ ಕೈಟ್ ನವೋದಯ ಸಂಘವನ್ನು ಉದೀಪನ ಮಲ್ತದು ಸಂಘ ಶುರು ಮಲ್ತೆ ಪೊಂಜನಕ್ಲು ಒಂಜಿ ಕಾಲಡು ಆಂಜಲಿನ ಒತ್ತಡಗು ಬಗ್ಗದ ಕೆಲಸ ಮಲ್ತದಿತ್ತೇರೆ ಆಂಡ ಇತ್ತಾಕ್ಲು ಆಂಜಲಿಗೆ ಸಮ ನವೋದಯ ಸ್ವಸಹಾಯ ಕೂಟಗೂ ಸೇರಿ ಬೊಕ್ಕ ಅಕ್ಲೆಗೆ ಧೈರ್ಯ ಬೈದಂಡು ಪೊಂಜನಕ್ಲು ಸ್ವಂತ ಕಾರ್ಡು ಉಂತು ನಂಚ ಆವಡು ಉಂದು ಪಂಡೇರು. ನಾವು ಇವತ್ತು ನೋಡಿ ನೀವು ಧೈರ್ಯ ಮಾಡಿ ಈ ಮಹಿಳೆಯರು ಇಲ್ಲಿ ಬಂದಂತ ಸಾವಿರಾರು ಮಹಿಳೆಯರು ನಿನ್ನೆ ದಿವಸ ನಿಮ್ಮ ಮನೆ ಯಜಮಾನರಿಗೆ ಹೇಳಿದಿರಿ, ನಾಳೆ ಒಂದು ದಿವಸ ಮಕ್ಕಳನ್ನು ಸ್ನಾನ ಮಾಡಿಸಿ ಊಟ ಮಾಡಿಸುವಂತಹ ಜವಾಬ್ದಾರಿ ನಿಮಗೆ ಬಿಟ್ಕೊಟ್ಟಿದ್ದೇವೆ.
ನಾವು ಇಲ್ಲಿ ನಮ್ಮ ನವೋದಯದ ನಮ್ಮ ಅಭಿವೃದ್ಧಿಗೋಸ್ಕರ ಹುಟ್ಟಿಕೊಂಡಂಥ ನವೋದಯಕ್ಕೆ ಹೋಗಿ ನಮ್ಮ ಸಂಭ್ರಮವನ್ನು ಆಚರಿಸಿ ಬರ್ತೇವೆ ಅನ್ನುವಂಥ ಹೇಳುವಂಥ ಧೈರ್ಯ ನಿಮಗೆ ಬಂದದಿದ್ದರೆ ಈ ಗುಂಪಿಗೆ ಸೇರಿದ ನಂತರ. ರಾಜ್ಯದ ದುಂಬುದ ಉತ್ತ ಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಮಲ್ಲಬಿನ್ನಿರಾದು ಸ್ವಸಹಾಯ ಸಂಘದ ಸದಸ್ಯರಿಗೆ ಸಾಲ ಪಟ್ಟಣ ಕಾರ್ಯಕ್ರಮ ನಡೆತದೆ. ರಾಜ್ಯದ ಸಕ್ಕರೆ ಬೊಕ್ಕ ಜೌಳಿ ಮಂತ್ರಿ ಶಂಕರ ಪಾಟೀಲ್, ಶಾಸಕರು ಅರವಿಂದ ಬೆಲ್ಲದ, ನಾಯಕರೈನ ಜಿಟಿ ಪಾಟೀಲ್, ಲಿಂಗರಾಜ್, ಮುತ್ತಣ್ಣ, ಯಲರಾಜ್, ಷಣ್ಮುಗಪ್ಪ, ಎಸ್ಆರ್ ಪಾಟೀಲ್, ಲಿಂಗನಗೌಡ, ಕರ್ನಾಟಕ ರಾಜ್ಯ ಸಹಕಾರಿ ಮಾರಾಟ ಮಹಾಮಂಡಲದ ನಿರ್ದೇಶಕರು ದೇವಿಪ್ರಸಾದ್ ಶೆಟ್ಟಿ ಬೆಳಪು ಇಂಚ ಪಾಕಜನ ನಾಯಕರು ಪಾಲ್ದೆ ತುಂಡೇರು. ಕುಡ್ಲನಗರ ಪಿದೆ ವಲಯದ ಹರೆಕ್ಕಲ ಅಡ್ಯರ್ ಅಣೆಕಟ್ಟು ಕೈತಲು ಓಡುವಂಜಿ ಮಗರ್ದು ಅಡ್ಯರ್ ಕಟ್ಟಿದ ರಾಬರ್ಟ್ ಪಂಪ್ನಾರು ಜೀವಕಳವನ್ನ ಬೇಜಾರದ ಸಂಗತಿ ಐತಾರ ನಡೆತದಂಡು. ಕುಡ್ಲನಗರ ಪಿದೆ ವಲಯದ ಹರೆಕ್ಕಲ ಅಡ್ಯರ್ ಅಣೆಕಟ್ಟು ಕೈತಲು ಓಡುವಂಜಿ ಮಗರ್ದು ಜೀವಕಳವನ್ನ ಬೇಜಾರದ ಸಂಗತಿ ಐತಾರ ನಡೆತದಂಡು. ತೀರ್ನಾರು ಅಡ್ಯರ್ ಕಟ್ಟಿದ ರಾಬರ್ಟ್ ಆದಿತ್ಯರು ಅರೆಗೆ 7 ವರ್ಷ ಪ್ರಾಯ ಆತಂಡು. ಓಡ ಮಗರ್ದು ನೀರಿಡಿ ಪೋಯಿನ ಅರಿನ ಬಚಾವ್ ಮಲ್ತದು ಊರ್ದಕ್ಲು ಆಸ್ಪತ್ರೆ ಕೊನ್ನೊಂಡಲ ಒರಿಪೈರ ಸಾಧ್ಯ ಆದಜ್ಜಿ. ಆಸ್ಪತ್ರೆಯ ಪ್ರಾಣಪೋತುನೊಂದು ಕುಡ್ಲ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ದ ಪೊಲೀಸರು ತೆರಿಪಾದಿರು. ಜಿಲ್ಲೆದ ಪುದರ್ಪೊಯಿ ಉದ್ಯಮಿಲು ಕೋಟ್ಯನ್ ಅಣ್ಣೆಮೆಗ್ಗೆಲ್ನ ಟಿಎನ್ಸಿ ಗ್ರೂಪ್ದ ಘಟಕ ಆರ್ಆರ್ ಫ್ಯಾಷನ್ ಇಂಡಸ್ಟ್ರೀಸ್ ಬೆದ್ರದ ಅಲಂಗಾರ್ಡ್ ಉದಿಪನಾತಲು. ಸಂಸ್ಥೆದ ಯಜಮಾನಿರ್ನ ಅಮ್ಮೇರು ಮುತ್ತಯ್ಯ ಬಿ ಪೂಜಾರಿ ಬೊಕ ಅಪ್ಪೆ ರತ್ನಯಂ ಕೋಟ್ಯನ್ ಹೊಸ ಘಟಕವನ್ನು ಉದಿಪನ ಮಲ್ತೇರು. ದಕ್ಷಿಣ ಕನ್ನಡ ಜಿಲ್ಲೆದ ಉದ್ಯಮಶೀಲ ವ್ಯಕ್ತಿಲು ಆದಿತನ ರಮಾನಾಥ ಎಂ ಕೋಟ್ಯನ್, ರಾಜೇಶ್ ಎಂ ಕೋಟ್ಯನ್ ಬುಕ ಜಯಪ್ರಸಾದ್ ಎಂ ಕೋಟ್ಯನ್ ಅಣ್ಣೆಮೆಗ್ಗೆಲಿನ ರೆಡಿಮೇಡ್ ಕುಂಟುಲಿನ ವ್ಯವಹಾರ ಸಂಸ್ಥೆ ಪುದರ್ಪೊಯಿ ಟಿಎನ್ಸಿ ಗ್ರೂಪ್ ಉಂದಿತ ಆರ್ಎಕ್ಸ್ಎಂ ಬ್ರ್ಯಾಂಡೆಡ್ ತಯಾರಾದುಪುನ ದುತ್ತೈತರಿನ ತಯಾರು ಮಲ್ಪುನ ಘಟಕ ಆರ್ಆರ್ ಫ್ಯಾಷನ್ ಇಂಡಸ್ಟ್ರೀಸ್ ಬೆದ್ರದ ಅಲಂಗಾರ್ಡ್ ಉದಿಪನಾಂಡು. ಟಿಎನ್ಸಿ ಗ್ರೂಪ್ ನಿರ್ದೇಶಕರು ರಮಾನಾಥ ಎಂ ಕೋಟ್ಯನ್ ಇದುಕೊಂಡಿರು. ಕೋಟ್ಯನ್ ಅಣ್ಣೆಮೆಗ್ಗೆಲಿನ ಅಮ್ಮೆರು ಅಪ್ಪೆ ಮುತ್ತಯ್ಯ ಬಿ ಪೂಜಾರಿ ಬುಕ ರತ್ನ ಎಂ ಕೋಟ್ಯನ್ ಉದೀಪನ ಮಲ್ತದ ಎಡ್ಡೆ ಬಯಕೇರು. ಬೆದ್ರ ಕ್ಷೇತ್ರದ ಶಾಸಕರು ಉಮಾನಾಥ ಕೋಟ್ಯನ್, ದುಂಬುದ ಮಂತ್ರಿ ಅಭಯಚಂದ್ರ ಜೈನ್, ಕರ್ನಾಟಕ ಬ್ಯಾಂಕ್ದ ಜನರಲ್ ಮ್ಯಾನೇಜರ್ ರವಿಚಂದ್ರ ಎಸ್, ಬೆದ್ರ ಪುರಸಭೆತ ಗುರ್ಕಾರ್ಯರು ಪ್ರಸಾದ್ ಕುಮಾರ್, ಸದಸ್ಯರು ಪಿಕೆ ಥೋಮಸ್, ಆರ್ಕಿಟೆಕ್ಟ್ ಇಂಜಿನಿಯರ್ ವೀರೇಂದ್ರ ಕುಮಾರ್, ನಮ್ಮ ಕುಡ್ಲ ಚಾನೆಲ್ ನಿರ್ದೇಶಕರು ಲೀಲಾಕ್ಷ ಬಿಕರ್ಕೆರ, ಚಾರ್ಟರ್ಡ್ ಅಕೌಂಟೆಂಟ್ ಉಮೇಶ್ ರಾವ್ ಮಲ್ಲಬಿನ್ನಿರಾದ ಪಾಲ್ದೆ ತಂದು ಸಂಸ್ಥೆಗೆ ಡೆಪ್ಪು ಬಯಕೆರು. ಇವತ್ತು ನಾವು ಹೆಚ್ಚಿನವರು ರೆಡಿಮೇಡ್ ಬಟ್ಟೆಗಳನ್ನೇ ಹಾಕ್ತೇವೆ. ಹಾಗಾಗಿ ಇದಕ್ಕೆ ಬಹಳ ಪೂರಕವಾದಂಥ ಬೇಡಿಕೆ ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ಹಾಗೂ ನಮ್ಮ ಜಿಲ್ಲೆಯಲ್ಲಿ ಇದೆ. ಒಂದು ಸಂಸ್ಥೆ ಬೆಳೆಯಬೇಕಾದ್ರೆ ಆ ಸಂಸ್ಥೆಯ ಕಾರ್ಯಚಟುವಟಿಕೆ ಮತ್ತು ಕ್ವಾಲಿಟಿ ಮತ್ತು ಅವರ ಶ್ರದ್ಧೆ ಒಳ್ಳೆಯ ರೀತಿಯಿಂದ ನಡೆದಾಗ ಖಂಡಿತವಾಗಿ ಒಂದು ಸಂಸ್ಥೆ ಬೆಳೀತದೆ. ಬಹುಶಃ ಈ ಒಂದು ಸಹೋದರರು ಕ್ವಾಲಿಟಿಗೆ ಯಾವುದೇ ರಾಜಿ ಮಾಡಿಕೊಳ್ಳದೆ ತಮ್ಮ ನಿಯತ್ತಿಗೆ ಮತ್ತು ಸಮಯಕ್ಕೆ ಸರಿಯಾಗಿ ಡೆಲಿವರಿ ಕೊಡುವುದರಿಂದ ಇವತ್ತು ಈ ಸಂಸ್ಥೆ ಬೆಳೆದಿದೆ ಅಂತ ನಾನು ಅಂದುಕೊಳ್ತೇನೆ. ಅದೇ ರೀತಿಯಲ್ಲಿ ಇವತ್ತು ದೊಡ್ಡ ಸಂಸ್ಥೆಯಾಗಿ ಇವತ್ತು ನಮ್ಮ ದೇಶದ ಕೆಲವು ರಾಜ್ಯಗಳಿಗೆ ವ್ಯಾಪಿಸಿದೆ. ಮೂಡುಬಿದಿರೆಯಲ್ಲಿ ಒಂದು ಕಟ್ಟಡ ಮಾಡಬೇಕಂತೇಳಿ ತುಂಬ ಅವರ ಆಸೆ ಇತ್ತು. ಹಾಗಾಗಿ ಇಲ್ಲಿ ಒಂದು ಒಳ್ಳೆಯ ಸುಸಜ್ಜಿತವಾದ ಕಟ್ಟಡವನ್ನು ಮಾಡಿದ್ದಾರೆ. ಹಾಗೆ ತುಂಬ ಕೆಲಸಗಳನ್ನು ಕಾರ್ಮಿಕರಿಗೆ ಕೆಲಸಗಳನ್ನು ನೀಡುತ್ತಿದ್ದಾರೆ. ಅವರಿಗೆ ಮೊದಲನೇದಾಗಿ ಮೂಡುಬಿದಿರೆ ಜನತೆಯ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇಂಥ ಒಂದು ಒಳ್ಳೆಯ ಫ್ಯಾಕ್ಟ್ರಿಯನ್ನು ಹಾಕಿ ಈ ಒಂದು 50-60 ಮಂದಿಗೆ ಕೆಲಸವನ್ನು ಕೊಟ್ಟಿದ್ದಾರೆ. ಆ ಎಲ್ಲ ಕುಟುಂಬಗಳು ಅವರಿಗೆ ಋಣಿಯಾಗಿರ್ತದೆ. ದಿನದಿಂದ ದಿನಕ್ಕೆ ಫ್ಯಾಷನ್ ಚೇಂಜ್ ಆಗ್ತಾ ಇರ್ತದೆ. ಆದ್ದರಿಂದ ಆ ಫ್ಯಾಷನ್ಗೆ ಸರಿಯಾಗಿ ಇವತ್ತು ನಾವು ಡ್ರೆಸ್ಸನ್ನು ಹೊಲಿಸುವಂಥ ಕೆಲಸ, ಡ್ರೆಸ್ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕೆಲಸ ಆಗಬೇಕು. ಅಪ್ಪೆಮ್ಮೇರೆ ದೇವರನ್ನ ಸ್ಥಾನ ಹಿಡಿದಿದ್ದಾರ. ದೇವರಿಗೆ ಆಧ್ಯಾತ್ಮಿಕ ಕೊರ್ಪೆ ಅದೇ ಅಪ್ಪೆಮ್ಮೇರೆ ಕೊರ್ಪೆ ಓ ಬೇಲೆ ಮನ್ಪುನಾಂಡಲ ಅಪ್ಪೆಮ್ಮೆ ಮೆಗ್ಗೆ ಪಲ್ಯ ಸಾಪರಿವಾರ ಕುಟುಂಬ ಒಂದು ನಾದ ತಾಪವನ್ನು ಬಂದ ನಮ್ಮ ಕೂಡು ಕುಟುಂಬದ ಇಲ್ಲ ಎಂಕ್ಲೆಂಚ ಗಟ್ಟಿಯಾದ ನಮ್ಮ ಮಾತೆರ್ನ ಪತೊಂಪಾಯಡ ನಮ್ಮ ಇಂಚ ಮುಂದಾಲ್ ಬರ್ಪಾನ ಅವೇ ನಾರು ತಾಪತ್ ಕೊರ್ಪೆ ಅಂಚಾದ ಅಕ್ಕನ ಆ ಕ್ವಾಲಿಟಿಗೆ ಅಲ್ಲಿ ಅಪ್ಪಲ್ ಅವರು ಡ್ಯಾಪಣ್ಣಾಂಡ ಸಮಾಜ ಬೋಡವೇ ನಮ್ಮ ಬೇತೆ ಅದು ಒಂಜಿ ಫ್ಲಾಟ್ ಮಂತದ್ದು ಇಲ್ಲ ಮಂತು ಕುಲ್ಲನಾಥ ನಮ್ಮ ಮಾತೆರ್ಲ ಒಂಜಿ ಪರಿವಾರ ಬಂದು ಆ ಇಂಚಾರ್ನ ಪರಿವಾರ ಅಂತುಯರ ಅವೇ ಪ್ರಕಾರ ಬೇಲೆ ರಕ್ಕಲೇನ ತುಯ್ಯರು. ಗುಜರಾತಿ ಅಡುಗೆ ಮಾರೋಡು ಏರ್ಲ ಆವಡು ಯಾಕೆ ಮಾತೆರ್ಲ ಸಪೋರ್ಟ್ ಮಲ್ಪೇರು. ದಕ್ಷಿಣ ಕನ್ನಡ ಎಂಕಲ್ನಾಥ್ ಪ್ರೊಡಕ್ಷನ್ ಮಾರ್ನ ವಾ ಬ್ರ್ಯಾಂಡ್ ಲೈತಿ ಪಂಡಿಂಗರು ಕರ್ನಾಟಕ ದಕ್ಷಿಣ ಕನ್ನಡ
ವರ್ಷಗೂ 4-5 ಲಕ್ಷ ಜನಕ್ಕೆ ಎಂಗಳು ಶರ್ಟ್ ಪ್ಯಾಂಟ್ ಒಂದು 20-25,000 ಸೂಟು ಪೇಟ ಧೋತಿ ಮಲ್ಪನ ಲೇಡೀಸ್ ಕುರ್ತೀಸ್ ಸಲ್ವಾರು ಪೂರಲ್ಲ ಮಲ್ಪ ಅಂಡ್ ಎಂಕ್ಲೆಗೆ ಇರಿತ ಮಟ್ಟಿಗೆ ಎಂಕ್ ಎನ್ನಲೆಕ್ಕೋಡು ಎಂಗಳು ಕರ್ನಾಟಕದ 3-4 ಲಾರ್ಜೆಸ್ಟ್ ಸೇಲರ್ ಆದ ಉಲ್ಲ ಅವಳ ದಕ್ಷಿಣ ಕನ್ನಡ ಎಂಚ ಉದಯವಾಣಿ ನಂಬರ್ ಉಂಡತ್ತೆ ಪೇಪರ್ಡ್ ಅಂಚೆ TNC ಬ್ರ್ಯಾಂಡ್ ನಂಬರ್ ಉಂಡು. ನಿರ್ದೇಶಕರೈನ ರಾಜೇಶ್ ಎಂ ಕೋಟ್ಯನ್, ಜಯಪ್ರಸಾದ್ ಎಂ ಕೋಟ್ಯನ್, ಪ್ರತಿಭಾ ಆರ್ ಎಂ ಕೋಟ್ಯನ್, ರಶ್ಮಿತಾ ಆರ್ ಎಂ ಕೋಟ್ಯನ್, ದೀಪ್ತಿ ಜೆ ಎಂ ಕೋಟ್ಯನ್ ಈ ಪುರ್ತುಡಿತ್ತೇರು. TNC ಸಮೂಹ ಸಂಸ್ಥೆ 2002 ಬೊಂಬಾಯ್ಡ್ ತಾಪನಾದಿತ್ತು. ಭೌಮಿಕ್ ಸೆಲೆಬ್ರಿಟಿ ತೋರಂ ಆವ್ಯ ಬೊಕ ಮಿಹಿಕಾ ಬ್ರ್ಯಾಂಡ್ ತಯಾರಾದೆ ಉಪ್ಪುನ ದುತ್ತೈತಲಿನ ಉತ್ಪತ್ತಿಗೆ ಪುದರ್ ಪಡೆದಿತ್ತು. ಅವಿಡ್ದು ಬೊಕ್ಕ 2008 ಕರಾವಳಿ ಕರ್ನಾಟಕಡು RXM ಬ್ರ್ಯಾಂಡ್ ಆಂಜೋಕ್ಲಿನ ಬೊಕ್ಕ ಆಂಜಲಿನ ದುತ್ತೈತಲಿನ ಉತ್ಪತ್ತಿ ಮಲ್ಪುನ RR ಫ್ಯಾಷನ್ಸ್ ಮಲ್ಪುನ ಸಂಸ್ಥೆಯನ್ನು ಶುರು ಮಾಡ್ತಂಡು. ತಿಂಗಳಿಗೂ 500 ದುಸ್ತು ತಯಾರು ಮಲ್ಪುನದ ಒಟ್ಟುಗು ಶುರು ಆಯ್ನ ಉದ್ಯಮ ಈತೆ ತಿಂಗಳಿಗೂ 50,000 ದುಸ್ತುలను ತಯಾರು ಮಾಡ್ತಂದುಂಡು. ಕರ್ನಾಟಕದ ಪಿದೈ ಗೋವಾ ತಮಿಳುನಾಡು ಮಹಾರಾಷ್ಟ್ರಗಳ ಉದ್ಯಮ ದುಂಬುಕೊನೋದು ಈತೆ ಬೆದ್ರಡು ಇತ್ತೆದ ಮಟ್ಟದ ಮಲ್ಲ ರೆಡಿಮೇಡ್ ದುಸ್ತು ತಯಾರು ಮಲ್ಪುನ ಘಟಕ ತಾಪನೆ ಮಲ್ತದೇರು. ಮುಲ್ಕಿ ಹಳೆಯಂಗಡಿ ಕೈತಲ್ದ ಸಸಿಬಿತ್ಲು ಶ್ರೀ ಭಗವತಿ ಕ್ಷೇತ್ರಡು ಪೊಸರಿ ನಡಾವಳಿ ಕಾರ್ಯಕ್ರಮದ ಲೆಕೊಡು ಸಸಿಬಿತ್ಲು ಕದಿಕೆ ಭಂಡಾರ ಮಂದಿರುಡು ಕೈಲ್ ಕಡಪುನ ಬೊಕ್ಕ ದೇವಿರ್ನ ಬಲಿ ಉಚ್ಚಯ ನಡಪಾಯರು. ಮುಲ್ಕಿ ಹಳೆಯಂಗಡಿ ಕೈತಲ್ದ ಸಸಿಬಿತ್ಲು ಶ್ರೀ ಭಗವತಿ ಕ್ಷೇತ್ರಡು ಪೊಸರಿ ನಡಾವಳಿ ಕಾರ್ಯಕ್ರಮದ ಲೆಕೊಡು ಸಸಿಬಿತ್ಲು ಕದಿಕೆ ಭಂಡಾರ ಮಂದಿರುಡು ಕೈಲ್ ಕಡಪುನ ಬೊಕ್ಕ ದೇವಿರ್ನ ಬಲಿ ಉಚ್ಚಯ ನಡಪಾಯರು. ಶ್ರೀ ಕ್ಷೇತ್ರದ ಪ್ರಧಾನ ಪೂಜೆ ಮಲ್ಪುನ ಶ್ರೀನಿವಾಸ ಯಾನೆ ಅಪ್ಪು ಪೂಜಾರಿ ಬೊಕ್ಕ ಆಚಾರ ಪಟ್ಟಣಕ್ಲು 7 ಗುರ್ಕಾರಿರು ಅಧ್ಯಕ್ಷರು ವ್ಯಾಮನ ಇಡಿಯ ಬೊಕ್ಕ ತೀಯ ಸಂಘದ ಗುರ್ಕಾರಿರು ಸುರೇಶ್ ಕೆ ಬಂಗೇರ ಈ ಪುರ್ತುಡಿತ್ತೇರು. ಇರುವ ವರ್ಷದೆಡೆದು ಬಂಟ್ವಾಳ ತಾಲೂಕು ನಾವೂರು ಗ್ರಾಮ ಪಂಚಾಯತ್ದ ದೇವಶ್ಯ ಪಡೂರು ವಾರ್ಡ್ ಕಾಂಗ್ರೆಸ್ ಪಕ್ಷ ಬಿರಿಸಾಯದ ಅಭ್ಯರ್ಥಿಲೆ ಗೆಂದೊಂದು ದಾಖಲೆ ಮಲ್ತದಿತ್ತೇರು. ಆಂಡ ಈ ಸರ್ತಿ ಬಿಜೆಪಿ ಭಾರಿ ಪ್ರಚಾರ ಬೊಕ ಪೊರ್ಂಬಾಟ ಮಲ್ತದ ಗೆಂದದ ಕಾರಣ ಇರುವ ವರ್ಷದೆಡೆದು ಬಂಟ್ವಾಳ ತಾಲೂಕು ನಾವೂರು ಗ್ರಾಮ ಪಂಚಾಯತ್ದ ದೇವಶ್ಯ ಪಡೂರು ವಾರ್ಡ್ ಕಾಂಗ್ರೆಸ್ ಪಕ್ಷ ಬಿರಿಸಾಯದ ಅಭ್ಯರ್ಥಿಲೆ ಗೆಂದೊಂದು ದಾಖಲೆ ಮಲ್ತಿತ್ತೇರು. ಈ ಸರ್ತಿ ಬಿಜೆಪಿ ಭಾರಿ ಪ್ರಚಾರ ಬೊಕ ಪೊರ್ಂಬಾಟ ಮಲ್ತದ ಗೆಂದದ. ಬಿಜೆಪಿ ಬೆರಿಸಾಯದ ಅಭ್ಯರ್ಥಿ ಅಪ್ಪಿ 83 ಓಟು ಹೆಚ್ಚದೆತ್ತದು ಕಾಂಗ್ರೆಸ್ ಬೆರಿಸಾಯದ ಅಭ್ಯರ್ಥಿನಿ ಸೋಪಾದಿರು. 1000 ಓಟು ವಾರ್ಡ್ ಇತ್ತದು 872 ಜನ ಓಟು ಪಾಡ್ದಿರು. ಅಪ್ಪಿ 475 ಓಟು ಕಾಂಗ್ರೆಸ್ ಬೆರಿಸಾಯದ ಸುಮಿತ್ರಾ ಮೋಹನ್ 392 ಓಟು ದೀದಿರು. 5 ಓಟು ಹಾಳಾತಲು. ದೇವಶ್ಯ ಪಡೂರು ಸದಸ್ಯರು ಜ್ಯೋತಿ ತೀರ್ನೆಡ್ದವರ ಆ ಕ್ಷೇತ್ರಗೂ ಓಟು ನಡೆದಿತ್ತಲು. ಒತ್ತು ತಹಸೀಲ್ದಾರ್ ನವೀನ್ ಬೆಂಜಿನ ಪದವಿ ಇತ್ತದು. ಸಹಾಯಕ ತೋಟಗಾರಿಕಾ ಅಧಿಕಾರಿ ದಿನೇಶ್, ಓಟದ ಅಧಿಕಾರಿಯಾದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸುಧಾಮಣಿ, ಸಹಾಯಕ ಓಟದ ಅಧಿಕಾರಿಯಾದ ಓಟ್ ಕೆಣಪುರ ಕಾರ್ಯ ನಡೆತಂಡು. ಪ್ರಥಮ ದರ್ಜೆ ಸಹಾಯಕರು ನಾರಾಯಣಗೌಡ ಬೊಕ್ಕ ಕಿರಣ್ ಚಂದ್ರು ಸಾಕಾರ ಕೊರಿಯರು. ಶಾಸಕರು ರಾಜೇಶ್ ನಾಯ್ಕ ಓಟು ಗೆಂದನ ಅಪ್ಪಿಯರಿಗೆ ಮೆಚ್ಚುಗೆ ತಿರುಪಾದಿರು. ಕರೆನ ಸರ್ತಿ ಈ ವಾರ್ಡ್ 140 ಓಟುಗೂ ಪಿರ ಇತ್ತಲು. ಆಂಡ ಈ ಸರ್ತಿ 83 ಓಟು ದುಂಬುಪೋದು ಗೆನ್ನವು ಬಿಜೆಪಿದ ಗಟ್ಟಿತನ ತೋಜಾದನಂದು ಶಾಸಕರು ಪಂಡಿರು. ಬಡೂರು ಗ್ರಾಮದ ಬೈ ಎಲೆಕ್ಷನಲ್ಲಿ ನಮ್ಮ ಕ್ಯಾಂಡಿಡೇಟ್ ಆದಂಥ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಕ್ಯಾಂಡಿಡೇಟ್ ಆದಂಥ ಅಪ್ಪಿ ಅವರು ಅತ್ಯಂತ ಅಧಿಕ ಮತ ಪಡೆದು ಜಯಗಳಿಸಿದ್ದಾರೆ. ಕಳೆದ ಬಾರಿ ಆ ಭಾಗದಲ್ಲಿ ನಮ್ಮ ಬೆಂಬಲಿತ ಅಭ್ಯರ್ಥಿ ಸುಮಾರು 140 ಮತಗಳ ಅಂತರದಿಂದ ಸೋತಿದ್ರು. ಆದರೆ ಈ ಸಲ ನಮ್ಮ ಅಭ್ಯರ್ಥಿ ಸುಮಾರು 83 ಮತಗಳ ಅಂತರದಿಂದ ದೊಡ್ಡ ವಿಜಯವನ್ನು ಗಳಿಸಿದರು. ಅವರಿಗೆ ಅಭಿನಂದನೆ ಕೊಡುತ್ತಾ ಕುಡ್ಲದ ಜ್ಯೋತಿ ಬಂಡ್ಸ್ ಹಾಸ್ಟೆಲ್ ಮಾರ್ಗದ ಟ್ರೇಡ್ ಸೆಂಟರ್ ಕಟ್ಟೋಣದ ನೆಲಮಾಳಿಗೆಡು ಎಪ್ಸನ್ ಕಂಪನಿದ ವರ್ಕ್ ಫೋರ್ಸ್ ಹೆವಿ ಡ್ಯೂಟಿ ಕಲರ್ ಫೋಟೋ ಕಾಪಿಯ ಅಚ್ಚಯಂತ್ರದ ಡೆಮೋ ಕೇಂದ್ರ ಉದಿಪನ ಐತಾರ ನಡೆತಂಡ. ಎಪ್ಸನ್ ಕಂಪನಿದ ವ್ಯವಸ್ಥಾಪಕ ನಿರ್ದೇಶಕರು ಎನ್ ಸಾಂಬಮೂರ್ತಿ ಹೊಸ ಅಂಗಡಿ ಉದಿಪನ ಮಾಡ್ತಾರೆ. ಕುಡ್ಲನಗರುಡು 2001 ವಿದ್ಯಾ ಆರ್ ರಾವ್ ಯಜಮಾನಿಕೆಡು ವೈಷ್ಣವಿ ಎಂಟರ್ಪ್ರೈಸಸ್ ಪುದರ್ಡ್ ಕಂಪ್ಯೂಟರ್ ಸಂಬಂಧ ಸಾಧನಲಿನ ವ್ಯವಹಾರ ನಡಪೊಂದುಪುನ ಸಂಸ್ಥೆದ ನೇರಿಟ್ಟು ಜ್ಯೋತಿ ಬಂಡ್ಸ್ ಹಾಸ್ಟೆಲ್ ಮಾರ್ಗದ ಟ್ರೇಡ್ ಸೆಂಟರ್ ಕಟ್ಟೋಣದ ನೆಲಮಾಳಿಗೆಡು ಎಪ್ಸನ್ ಕಂಪನಿದ ವರ್ಕ್ ಫೋರ್ಸ್ ಹೆವಿ ಡ್ಯೂಟಿ ಕಲರ್ ಫೋಟೋ ಕಾಪಿ ಅಚ್ಚಯಂತ್ರದ ಡೆಮೋ ಕೇಂದ್ರ ಉದಿಪನ ಐತಾರ ನಡೆತಂಡೆ. ಸಂಸ್ಥೆದ ವ್ಯವಸ್ಥಾಪಕರು ರಾಜೇಶ್ ಎಸ್ ರಾವ್ ಎದುಕೊಂದು ಸುರೂತ ಪಾತಿರ ಪಂಡಿರು. ಎಪ್ಸನ್ ಕಂಪನಿದ ವ್ಯವಸ್ಥಾಪಕ ನಿರ್ದೇಶಕರು ಎನ್ ಸಾಂಬಮೂರ್ತಿ ಹೊಸ ಅಂಗಡಿ ಉದಿಪನ ಮಲ್ತಿರು.
ಸಾಂಬಾಮೂರ್ತಿ ಪಾತಿರ್ದು ರಾಜೇಶ್ ಎಸ್ ರಾವ್ ಹೊಸ ಸಂಸ್ಥೆ ಮಲ್ತದು ಗಿರಾಕ್ಲೆಗ್ ನನಲಾತು ಸೇವೆ ಗಾಯರ ದುಂಗು ವೈದ್ಯರು ಸಂಸ್ಥೆ ಎಡ್ಡೆ ಸೇವೆ ಕೊಡುದು ನನಲಾತು ಬುಲೆ ವಡಂದು ಆರು ಎಡ್ಡೆಪ್ಪು ಬೈಕೇರು. Having said that, I think there are a lot of such centers available across the city of Mangaluru or other places. What differentiates this is the fact that the technology that is being put to use for this application is very important, in the sense that while printing is a necessity, printing on a different technology is very much available in the city of Mangaluru. Printing on the technology which is using the connection makes a complete difference in the sense that it is just not serving the customer requirements, but also it is ensuring that there is a social purpose and sustainable purpose being possible, because the unit or the technology or the printer that they are using is more socially viable in the sense that it has less harm to the society that we live in. ವೇದಮೂರ್ತಿ ಡಾಕ್ಟರ್ ಸತ್ಯಕೃಷ್ಣ ಭಟ್ ಆಶೀರ್ವಚನ ಕೊರ್ದು ಗಟ್ಟಿದ ವಿಶ್ವಾಸ ಸಾಹಸ ಧೈರ್ಯ ಶಕ್ತಿ ಬೊಕ ದೇವೇರಡ ಪ್ರಾರ್ಥನೆ ಮಲ್ಪನ ಗುಣ ನಮಡ ಉಪನಗ ನಮ್ಮ ಕೈಕ್ದಿತೊನ್ನ ಕೆಲಸ ಸಾರ್ಥಕ ಆಪುಂಡು ದೇವೇರನ ಆಶೀರ್ವಾದ ಏಪಲ ಉಪುಂಡು ರಾಜೇಶ್ ಎಸ್ ರಾವ್ ಕುಟುಂಬ ಇಡೀ ಈ ಸಂಸ್ಥೆಗೆ ಯುವಕರ ದಿಂಜಾದಿರಿಂದ ಅರ್ಪಂಡೇರು. ಸಂಸ್ಥೆದ ವ್ಯವಸ್ಥಾಪಕರು ರಾಜೇಶ್ ಎಸ್ ರಾವ್ ಸಂಸ್ಥೆದ ವ್ಯವಹಾರ ಬಗ್ಗೆ ಮಾಹಿತಿ ಕೊರಿಯರು. ಫೋಟೋ ಪ್ರಿಂಟ್ ಸೇರಿದು ಬೇತೆ ಬೇತೆ ಸೌಕರ್ಯ ಮುಲ್ಪ ಪಡೆಯೋನಲಿ ಬರವು ಕಲ್ಪನಾ ಪ್ರಾಜೆಕ್ಟ್ ತಯಾರು ಮಲ್ಪರೆ ಅನುಕೂಲ ಆಯ್ನ ಸೇವೆ ಮುಲ್ಪ ಒದಗಂಡು ಇತ್ತಿದ ಗುಣಮಟ್ಟದ ಪ್ರಿಂಟ್ ವ್ಯವಸ್ಥೆ ಇತ್ತು ನನ್ನ ಮಿತ್ತಿಗೆ ಹೋಮ್ ಡೆಲಿವರಿ ವ್ಯವಸ್ಥೆ ಮಲ್ತು ಕೊರಪ ಮುಲ್ಪ ಎಪ್ಸಿನ್ ಕಂಪನಿದ ಪ್ರಿಂಟಿಂಗ್ ಯಂತ್ರನ ಮಾರುಣ ಬೊಕ್ಕ ಸೇವೆ ಉಪ್ಪುಂಡು ಯಂತ್ರದ ಬಗೆಟ್ ಧರ್ಮಕ್ಕೂ ಮಾಹಿತಿ ಪಡೆಯೋನಲಿ ಕಂಪ್ಯೂಟರ್ ಸಂಬಂಧ ಬೇತೆ ಬೇತೆ ಸಾಧನಗಳು ಎಡ್ಡೆ ಬಿಲೇಟ್ ಮುಲ್ಪ ತಿಕ್ಕುಣದು ರಾಜೇಶ್ ಎಸ್ ರಾವ್ ಪಂಡೇರು. ವೈಷ್ಣವ್ ಎಂಟರ್ಪ್ರೈಸಸ್ ಅಂತ ನಾವು ಇಲ್ಲಿ ಈಗ ಹೊಸದಾಗಿ ಮಾಡಿದ್ದೇವೆ. ಇದು ಕಂಪ್ಯೂಟರ್ ರಿಲೇಟೆಡ್ ಶಾಪ್, ಕಂಪ್ಯೂಟರ್ ಪ್ರಿಂಟರ್ಸ್ ಆ್ಯಂಡ್ ವರ್ಕ್ಫೋರ್ಸ್, ದೊಡ್ಡ ಫೋಟೋಕಾಪಿಯರ್ ಮಿಷಿನ್ಸ್ಗಳು ಹಾಗೂ ಶಾಲಾ ಕಾಲೇಜುಗಳಿಗೆ ಬೇಕಾದ ಪ್ರಾಜೆಕ್ಟ್ ವರ್ಕ್ಗಳನ್ನು ಮಾಡುವಂತಹ ಸೌಲಭ್ಯಗಳನ್ನು ಇಲ್ಲಿ ಇಟ್ಟಿದ್ದೇವೆ. ಅದು ಅಲ್ಲದೆ ಇಲ್ಲಿ ಎಲ್ಲ ಜಾಬ್ ವರ್ಕ್ಗಳನ್ನು ಮಾಡಲಿಕ್ಕೆ ಮಾಡುವಂಥ ಫೆಸಿಲಿಟಿಗಳು ಇದೆ. ಹಾಗೆ ಫೋಟೋಕಾಪಿದಲ್ಲದೆ ಫೋಟೋಸ್, ಪಾಸ್ಪೋರ್ಟ್ ಫೋಟೋ ಆಗಲಿ ಯಾವುದೇ ಥರದ ಫೋಟೋಗಳನ್ನು ಇಲ್ಲಿ ಪ್ರಿಂಟ್ ಮಾಡಿ ಕೊಡುವಂಥ ವ್ಯವಸ್ಥೆಯು ನಾವು ಇಲ್ಲಿ ಕಲ್ಪಿಸಲಾಗಿದೆ. ಇದು ಇಲ್ಲಿ ನಿಮಗೆ ಯಾವುದೇ ಕಸ್ಟಮರ್ಗಳಿಗೆ ಏನಾದರೂ ಡೌಟ್ ಇದ್ದರೆ ಇಲ್ಲಿ ಬಂದು ಖುದ್ದಾಗಿ ನೋಡುವ ಫೆಸಿಲಿಟಿಯನ್ನು ನಾವು ಇಲ್ಲಿ ಕಲ್ಪಿಸಿದ್ದೇವೆ. ಅದರಿಂದ ಎಲ್ಲರೂ ಇಲ್ಲಿ ಬಂದು ಈ ಸೌಲಭ್ಯವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿದ್ದೇವೆ. ಇದು ನಿಮ್ಮ ಇಲ್ಲಿ ಮೊದಲ ಶಾಖೆ? ಇಲ್ಲ, ನಮ್ಮದು ಆ್ಯಕ್ಚುಲಿ ಇದು 2001ರಿಂದ ಸ್ಟಾರ್ಟ್ ಆಗಿದೆ. 2001ರಿಂದ ಸ್ಟಾರ್ಟ್ ಆದ ಇಲ್ಲಿ ನಾವು ಹೊಸದಾಗಿ ಕಸ್ಟಮರ್ ಅನುಕೂಲಕ್ಕಾಗಿ ಇಲ್ಲಿ ಅದನ್ನು ನಾವು ಡೆಮೋಸ್ಟ್ರೇಷನ್ ಅಂತ ಮಾಡಿದ್ದೇವೆ. ಡೆಮೋಸ್ಟ್ರೇಷನ್ ಅಂತ ಹೇಳಿದರೆ ಎಲ್ಲರೂ ಬಂದು ಇಲ್ಲಿ ನೋಡಿಕೊಂಡು
ಅನಂತರ ಅವರದನ್ನು ಅವರ ಮನೆಗೆ ಬೇಕಾದರೆ ತಗೊಳ್ಬೋದು ಅಂಥ ಫೆಸಿಲಿಟಿಗೋಸ್ಕರ ಇದನ್ನು ಸೆಟಪ್ ಆಗಿ ಮಾಡಿದೆ. ಮಣಿಪಾಲ ಟೆಕ್ನಾಲಜೀಸ್ ಲಿಮಿಟೆಡ್ ಐಟಿ ವಿಭಾಗದ ಜನರಲ್ ಮ್ಯಾನೇಜರ್ ಅರುಣ್ ಭಾಸ್ಕರ್ ವೆಬ್ಸೈಟ್ ಬಿಡುಗಡೆ ಮಾಡ್ತಾರೆ. ಎಪ್ಸನ್ ಕಂಪನಿಯ ಪ್ರಧಾನ ವ್ಯವಸ್ಥಾಪಕರು ಶಿವಕುಮಾರ್, ಶಾಹಿರಾಮ್, ಪ್ರಾಡಕ್ಟ್ ಮ್ಯಾನೇಜರ್ ಬಾಬು, ವೈಷ್ಣವಿ ಎಂಟರ್ಪ್ರೈಸಸ್ ಕುಡ್ಲದ ಯಜಮಾಂದಿ ವಿದ್ಯಾ ರಾಜೇಶ್ ರಾವ್ ಪಾಲ್ಗೊಂಡಿರು. ಸಂಜನಾ ಎಸ್ ಎದುಕೊಂದು ಮೆಲುವಿನ ಕಾರ್ಯಕ್ರಮ ಸುಧಾರ್ಥ ಕುರಿಯರು. ಬೆಳ್ತಂಗಡಿ ತಾಲೂಕುದ ತುಳುವೆರೆಕೂಟ ಹಳೆ ಯುವಕ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಗುರುವಾಯನ ಕೆರೆ ಮುಕ್ಲಿನ ಒಟ್ಟು ಸಿರಿಗೆಡು ಕರೆದು ಪೋಯಿನ ನಾಣ್ಯಪ್ಪ ಪಟ್ಲೇರ್ನ ಕಂಡುಡು ಪರ್ಬದ ಗಮ್ಮತ್ ಕೆಸರ್ದ ಬಿರ್ಸೇರು ಸಾರ್ವಜನಿಕರಿಗೆ ಬೇತೆ ಬೇತೆ ಗೋಬುಲಿನ ಕಾರ್ಯಕ್ರಮ ಐತಾರ ನಡೆತಂಡು. ತುಳುವೆರೆಕೂಟ ಹಳೆ ಯುವಕ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಗುರುವಾಯನ ಕೆರೆ ಮುಕ್ಲಿನ ಒಟ್ಟು ಸಿರಿಗೆಡು ಐತಾರ ಕರೆದು ಪೋಯಿನ ನಾಣ್ಯಪ್ಪ ಪಟ್ಲೇರ್ನ ಕಂಡುಡು ಪರ್ಬದ ಗಮ್ಮತ್ ಕೆಸರ್ದ ಬಿರ್ಸೇರು ಸಾರ್ವಜನಿಕರಿಗೆ ಬೇತೆ ಬೇತೆ ಗೋಬುಲಿನ ಕಾರ್ಯಕ್ರಮ ಆಚರಣೆ ಮಲ್ತಿತ್ತೇರು. ದುಂಬತ್ತ ದೇವರಿಗೆ ಪೂಜೆ ಮಲ್ತದು ಅವೆಡ್ದ ಬೊಕ್ಕ ಬಿನ್ನೀರು ಊರ್ದ ಹಿರಿಯ ಆಕಳು ಇತ್ತದು ಕಂಡದ ಬರಿಟು ತುಡರ್ ಬೊಳ್ಪ ಪೊತ್ತಾದ ಕಾರ್ಯಕ್ರಮಗೂ ಚಾಲನೆ ಕೊರಿಯರು. ಕಂಡದ ಬರಿಟು ಗೋ ಪೂಜೆ ಮಲ್ತೇರು. ಸಭಾಲೇಸರು ತುಳುವೆರೆಕೂಟ ಹಲೇಜದ ಒತ್ತು ಊರ್ಕಾರ್ಯರು ರಕ್ಷಿತ್ ಶೆಟ್ಟಿ ಪಣಿಕರ ಮಾತೆರನ್ನ ಎದುಕೊಂದು ಸುರೂತ ಪಾತೆರ ಪಂಡೇರು. ಉದ್ಯಮಿ ಅತುಲ್ ಕುಮಾರ್ ಗುರ್ಕಾರ್ಮೆಡ್ ಊರ್ದ ಹಿರಿಯರು ಶಿವಶಂಕರ್ ನಾಯ್ಕ ತಾರೆದ ಸಿರಿಕೊಂಬು ಬುಡುಪಾದು ಸಭಾಲೇಸನ ಉದಿಪನ ಮಲ್ತೇರು. ಬಿನ್ನಿರು ಕಾರ್ಯಕ್ರಮವನ್ನು ಉದ್ದೇಶಿಸಿದ ಪಾತಿರ್ದು ಪರ್ಬದ ಗಮ್ಮತ್ ಕೆಸರ್ದ ಬಿಸ್ಸೇರು ಗೊಬ್ಬುಲೆಗ್ ಎಡ್ಡೆ ಬಯಕೆರು. ಪ್ರಾಯಶಃ ಇಂಚಿಂದೊಂದು ಎಡ್ಡ ಕ್ರೀಡಾಕೂಟನ ಬಾರಿ ಪೊರ್ಲುಡು ಮಾತೆರ್ಲ ಸೇರಿದ ಆಯೋಜನೆ ಮಲ್ಪನ ಮೂಲಕ ಹಿಂದೂ ಸಂಸ್ಕೃತಿ ಸಂಸ್ಕಾರನ ಒರಿಪದ ಬೆಳೆಸವನಂಚಿದ್ನ ಒಂಜಿ ದೃಷ್ಟಿಕೋನದ ಬಾರಿ ಪೊರ್ಲುದ ಕ್ರೀಡಾಕೂಟ ಆತನ ಒಂದು ಪಾತೆರ್ನ ವೇದಿಕೆ ಹತ್ತು ಗೊಬ್ಬುನ ಕಂಡಡು ನಮ್ಮಲ ಗೊಬ್ಬುನ ಮಾತ್ರ ಐತ ಪರಿಮಳ ಐತ ಶಕ್ತಿ ಐತ ನಮಕ್ ಮಾತೆರಗಳ ಗೊತ್ತುಪ್ಪುನು ನಿಕ್ಕನೊಟ್ಟಿಗೆ ಏಪಲ ಯಾನೊರಿ ಶಾಸಕ ಎತ್ತು ಈ ಕ್ರೀಡಾಕೂಟದ ಈ ಭಾಗದ ಒರಿ ಸದಸ್ಯ ಲೆಕ್ಕ ನಿಕ್ಕನೊಟ್ಟಿಗೆ ಏಪಲ ಇಪ್ಪ ಅಂತ ಬಂದಿನ ಪಾತೆರನ್ನು ಪನಂದು ಇನಿ ಆಟಿಡ್ ಒಂಜಿ ದಿನ ಒಪ್ಪು ಕೆಸರಡು ಒಂಜಿ ದಿನ ಇಪ್ಪರೆ ಅವು ಕೃಷಿ ಬದುಕದ ಆ ಸಂಸ್ಕೃತಿ ನಾಶ ಆದ ಪೇರ ಬಲ್ಲಿ ಇನ್ನಿತ ಜನಕ್ಲಗಿ ಇನ್ನಿತ ಜೋಕ್ಲಗಿ ಇನ್ನಿತ ಜವನೆರೆಗೆ ಅವು ಗೊತ್ತಾವಡೊಂದು ಪನ್ಪೆಂಕ್ ಬೋಡಾದು ಇಂಚಿನ ಮಾತ ಒಂಜಿ ಕಾರ್ಯಕ್ರಮ ನಮ್ಮ ಆಯೋಜನೆ ಮಲ್ತೊಂದು ಬರ್ಪ ಇನಿ ಕೆಸರಡು ನಿಕಲು ಒಂಜಿ ದಿನ ಖುಷಿಟ್ಟು ಗೊಬ್ಬೊಂದು ನಲ್ತೊಂದು ತಿಲ್ತೊಂದು ಬ್ಯಾಂಡ್ ವಾದ್ಯಡು ಬಾರಿ ಅಲಂಕಾರ ಮಲ್ತ ನಿಕಲನ್ನು ಕಂಡಗು ಲೆಪ್ಪುನಂಚಿನ ದಿನ ನಿಜವಾದ ಇತ್ತದ ಜೋಕುಲು ನಿಕಲು ಪುಣ್ಯವಂತೇರಂದಿ ಅನ್ನ ಪನ್ಪೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಗುರುವಾಯನ ಕೆರೆತ ಯೋಜನಾಧಿಕಾರಿ ಯಶವಂತ್, ಬುಲೆಚಿಲ್ ಪರ ಬೆನ್ನಿದಾರ ಈಶ್ವರ ಭಟ್, ದಾಸಪ್ಪ ಕೋಡಿಯಡ್ಕ, ಗ್ರಾಮ ಪಂಚಾಯತ್ ಗುರುಕಾರ್ದಿ ಗಾಯತ್ರಿ ಗೌಡ, ಕರ್ನಾಟಕ ಜನಜಾಗೃತಿ ವೇದಿಕೆದ ಶಾರದಾ ರೈ, ಸುಧೀರ್ ಕುಮಾರ್ ಹಲೇಜಿ, ಬೊಮ್ಮಯ್ಯ ಬಂಗೇರ, ಲಕ್ಷ್ಮಣ ಶೆಟ್ಟಿ, ತುಳುವೆರೆಕೂಟ ಹಲೇಜಿದ ಗುರುಕಾರ್ಯರು ಪ್ರಭಾಕರ ಗೌಡ್ ಪಾಲ್ದೆ ತೊಟ್ಟಿರು. ಏರಿಗೆ ಪ್ರಶಸ್ತಿ ಮರ್ಯಾದೆ ಕೂಡ ಅಂಚಿನಕ್ಲಿಗೆ ಪ್ರಶಸ್ತಿ ತಿಕ್ಕನವು ಭಾರಿ ಅಪರೂಪ. ಆಂಡ ಏರಿಗೆ ಅಗತ್ಯ ಇಜ್ಜ ಅಂಚಿನಕ್ಲಿಗೆ ಬೇಗ ಪ್ರಶಸ್ತಿ ತಿಕ್ಕೊಂಡು ಕಾಪು ಪಿಲಿಕೋಲದ ಭೂತಕಟ್ಟನ ಗುಡ್ಡಪಾಣರಿಗೆ ಈ ಸರ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸನ್ನವು ಭೂತಾರಾಧನಾ ಕ್ಷೇತ್ರಗೂ ಪೆರ್ಮೆದ ಸಂಗತಿ ಆದುಂಡು. ಏರಿಗೆ ಪ್ರಶಸ್ತಿ ತಿಕ್ಕೋಡ ಅಂಚಿನಕ್ಲಿನ ನಾಡೊಂದು ಈ ಸರ್ತಿದ ಪ್ರಶಸ್ತಿ ಬೈದುಂಡು. ಪಿಲಿಕೋಲದ ಭೂತಕಟ್ಟುನಾರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬೈದ್ನವು ಭೂತಾರಾಧನಾ ಕ್ಷೇತ್ರಗೂ ಪೆರ್ಮೆದ ಸಂಗತಿ. ಅಪರೂಪದ ಪಿಲಿಕೋಲ ಕಟ್ಟುನ ಉಡುಪಿ ಜಿಲ್ಲೆ ಕಾಪುದ ಗುಡ್ಡಪಾಣಾರ ಮೇರೆಗೆ ರಾಜ್ಯ ಸರ್ಕಾರ ಪ್ರಶಸ್ತಿದ ಮರ್ಯಾದೆ ಸಂದಾದಂಡು. ಕಾಪು ಪರ ಮಾರಿಗುಡಿ ಪರಿಸರಡು 2 ವರ್ಷಗಳ ನಡಪುನ ಪಿಲಿಕೋಲ ತುಳುನಾಡು ಭೂತಾರಾಧನೆಡು ಮಲ್ಲಪುದರ ಪಡೆತಂಡು. 28 ವರ್ಷ ಪ್ರಾಯದ ಗುಡ್ಡಪಾಣಾರ ಉಡುಪಿ ಜಿಲ್ಲೆ ಕಾಪು ಕೈತಲ್ದ ಮೂಳೂರ್ದಾರ್ ನಾಣು ಪಾಣಾರ ಬೊಕ್ಕ ರುಕ್ಕು ಮುಕ್ಲಿನ ಮಗೆ ಅರನ 25 ವರ್ಷ ಪ್ರಾಯಡು ಭೂತಕಟುನ ಸೇವೆ ಸುರು ಮಲ್ತದ್ನ ಗುಡ್ಡಪಾಣಾರ ಕಾಪುಡು 2 ವರ್ಷಗಳ ನಡಪುನ ವಿಶೇಷ ಪಿಲಿಕೋಲಡು ಪಿಲಿ ಆದುಪುನಾರ್ ಪ್ರಶಸ್ತಿ ತಿಕ್ಕನ ಬಗೆಟ್ ಆರ ಅಭಿಪ್ರಾಯ ತಿರಿಪಾದು ತಾನೂರಿ ಹಳ್ಳಿದಾಯೆ ಬಡವೆ ಎಂಕ್ಲಿನ ಗ್ರಾಮದಕ್ಲು ಮಾತ ಸಾಕಾರ ಕೊಡ್ದು ಪ್ರಶಸ್ತಿ ಬೈದಂಡು ಒಂದು ಎಂಕ್ ದೇವೇರು ಕೋರ್ನ ಪ್ರಶಸ್ತಿ ಭಕ್ತರು ಎಂಕ್ ಈ ಸಾಧಿತೋಜಾದೇರು ಈ ಆರಾಧನೆ ಎನ್ನ ಧರ್ಮ 38 ವರ್ಷಲೆಡ್ದು ದೈವಾರಾಧನೆದ ಸೇವೆ ಮಲ್ತೊಂದುಲ್ಲೆ ಭಾರಿ ಭಕ್ತಿಡು ನೇಮ ಕಟ್ಟೊಂದು ಬೈದೆ ಈ ಧರ್ಮ ಕಾರ್ಯ ಮಲ್ಪನ ಶಕ್ತಿನ ದೇವರಿಂಕ್ ಕೊರಡೊಂದು ನಟ್ಟು ಎಂದು ಗುಡ್ಡಪಾಣಾರ ಪಂಡೇರು. ಈ ಸರ್ತಿ ನಿಕೊಲೊಂಜಿ ರಾಜ್ಯ ಭಾಷಾ ಮಲ್ಪನ ಬಾರಿ ಖುಷಿ ಸಂತೋಷ ಬಾರಿ ಖುಷಿ ಹಿಡ್ದು ಖುಷಿ ಎಂಕ್ ಪತ್ತೇರಿ ಅಂಕಲ್ನ ಗ್ರಾಮದ ಕೊಲ್ಲ ಆಯ್ಕೆ ಸೇರಿ ಎಂಕ್ ಸಾಕಾರ ಮಲ್ದೇರು ಆ ಧರ್ಮ ಆ ದೇವರ ಎಂಕ್ ಕೊರ್ತೇರು ಭಕ್ತರು ಅಂಚಿನ ತಾದಿನಿಂಕು ತೋಜೆಯರು ಒಂದೇ ಎನ್ನ ಧರ್ಮ ಅದು
ಯಾನ್ ಸಾಧಾರಣ ಕೋಲಗಟ್ರೆ ಬಸದು 32 ವರ್ಷ ಯಾನ್ ಸಾಧಾರಣ ಅವಳು 21 ವರ್ಷದ ಒಕ್ಕ ಪಿಲಿ ಕೋಲಗಟ್ರೆ ಬಸದು ಕಾಪುಡು ಇತ್ತೆಂಕು 32 ವರ್ಷ ಕೊಲ್ಲದ ಸರ್ವಿಸ್ ಆನ್ ಎಂಕು ಪಿರಾಯ್ 52 ಮಾನ್ ಇದು ಮಟ್ಟಲ ಭಕ್ತಿ ನೇಮ ಅವೊಂದುಂಡು ಆ ಅಂಚಿನ ಧರ್ಮನು ನನ್ನ ಮಿತ್ತಲ ಮಲ್ಪಲೇ ದೇವರಂದು ನಾನು ಆತೇ ನಟ್ಟು ಬಕ್ಕ ದಾಲಜ್ಜಿ ಅಂಟ ರುಚಿ ರುಚಿತ ನಿರ್ಮಲದ ಅಟ್ಟಿಲ್ ಬೊಕ್ಕ ಗೌಡ ಸರಸ್ವತ ಬ್ರಾಣೇರ್ನ ಭಕ್ಷಲಿಗೆ ಕುಡ್ಲಡು ಪುದರ್ಪೋಯಿನ ಮಹಾಮಾಯ ಕ್ಯಾಟರರ್ಸ್ ಹೊಸ ಶಾಖೆ ನವೆಂಬರ್ 1 ಕುಡ್ಲದ ಲೋವರ್ ಕಾಸ್ಟ್ ಸ್ಟ್ರೀಟ್ ಶುರು ಆಪುಂಡು. ರುಚಿ ರುಚಿತ ಅಟ್ಟಿಲ್ ಬುಕ್ಕ ಗೌಡ ಸಾರಸ್ವತ ಬ್ರಾಣೇರ್ನ ಭಕ್ಷುಲಿನ ಮಹಾಮಾಯ ಕ್ಯಾಟರರ್ಸ್ ಸಂಸ್ಥದ ಹೊಸ ಶಾಖೆ ಮಹಾಮಾಯ ಕಿಚನ್ ಕುಡ್ಲದ ಲೋವರ್ ಕಾಸ್ಟ್ ಸ್ಟ್ರೀಟ್ ಶುರು ಮಾಡ್ತದೆ. ನವೆಂಬರ್ 1 ಮಾತಾ ಸೇವೆಲ ಶುರು ಮಲ್ಪುಂಡು ದೇವೇರ್ನ ಪೂಜೆ ಲಕ್ಷ್ಮೀ ಪೂಜೆ ಮಾತ ಮುಗಿಸಿದೆ. ಗಿರಾಕಿನ ಸೇವೆಗೆ ಸಜ್ಜಾತರಂದು ಸಂಸ್ಥದ ಯಜಮಾನಿರು ಶ್ರೀನಿವಾಸ ತೆರಿಪಾಯರು. ಸಂಸ್ಥದ ವಾಟ್ಸಪ್ ನಂಬರ್ ಗಿರಾಕಿಲಿಗೆ ಬೋಡಾಯಿನ ವೇತನಸ ಆರ್ಡರ್ ಮಲ್ತಿನಲ್ಲ ಅವೇನು 2 ಕಿಲೋಮೀಟರ್ ಸುತ್ತುಡು ಫ್ರೀ ಹೋಮ್ ಡೆಲಿವರಿ ಮಲ್ಪುವ ಸುರುತ ಆರ್ಡರ್ಗೆ 130 ರಿಯಾಯಿತಿ ಕೊರ್ಪುಂಡು ಎಲ್ಲಿಯ ಬೊಕ್ಕ ಮಲ್ಲ ಮಟ್ಟದ ಕ್ಯಾಟರಿಂಗ್ ಸರ್ವಿಸ್ಗಾದ 1 ದಿನ ದುಂಬತ ತಿರಿಪಾಂಡ ಸರಿಯಾಯಿನ ಪೊರ್ತುಗು ತಯಾರು ಮಲ್ತು ಕೊರ್ಪುಂಡು. ಹೆಚ್ಚಿನ ಮಾಹಿತಿಗಾದ 7847045050 ಬೊಕ್ಕ ವಾಟ್ಸಪ್ ನಂಬರ್ 789214 ಫೋನ್ ಮಲ್ತದೆ ತೆರಿಪಾವಲಿಂದ ಶ್ರೀನಿವಾಸ್ ಪಂತೇರು. 200 ಹೆಚ್ಚು ಗಿರಾಕಿಲು ಉಪನ ವನಸದ ವ್ಯವಸ್ಥೆ ಮಲ್ಪೆ ರೈತನ ಸಭಾಂಗಣದ ವ್ಯವಸ್ಥೆಯನ್ನು ಧರ್ಮೋಗು ಮಲ್ತು ಕೊರ್ಪುನವು ಮಹಾಮಾಯ ಸಂಸ್ಥದ ವಿಶೇಷ ಆದುಂಡು. ಬಡವೆರಗಾದ ಮದಿಮೆದ ಲೇಸಿಡ್ಲ ಎಂಕುಲು ಕಾಸರು ವಿಶೇಷವಾದ ಕಮ್ಮಿ ಮಲ್ಪುಣದು ಶ್ರೀನಿವಾಸ್ ಪಂಡೇರು. ಮಹಾಮಾಯ ಕಿಚನ್ ಅಂತ ಈ ಲವರ್ ಕಾಸ್ಟ್ ಸ್ಟ್ರೀಟ್ನ ಹೃದಯ ಭಾಗದಲ್ಲಿ ನಮ್ಮ ಮಹಾಮಾಯ ಕಿಚನ್ ಅಂತ ಹೊಸ ಸಂಸ್ಥೆ ಹೊಸ ಶಾಖೆ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ದೇವರ ಪೂಜೆಯನ್ನು ಮಾಡಿ ಗಣಹೋಮ ಹಾಗೂ ಲಕ್ಷ್ಮೀ ಪೂಜೆಯನ್ನು ಮಾಡಿ ಈ ಸಂಸ್ಥೆಯನ್ನು ನಾವು ಇವತ್ತು ಅಕ್ಟೋಬರ್ 30ರಂದು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಶುಭ ಗಳಿಗೆಯಲ್ಲಿ ನಾವೊಂದು ಎಂತ ಹೇಳಬೇಕಂತ ಹೇಳಿದರೆ ನಾಳೆ ತಾರೀಕು ನವೆಂಬರ್ 1ರಿಂದ ನಮ್ಮ ಡೈಲಿ ಸರ್ವಿಸ್ ಡೈಲಿ GSP ಶೈಲಿಯ ಪದಾರ್ಥಗಳು ನಿಮಗೆ ನಿಮ್ಮ ಮನೆ ಬಾಗಿಲಿಗೆ ಮುಟ್ಟಿಸುವಂತಹ ವ್ಯವಸ್ಥೆಯನ್ನು ಮಾಡ್ತೇವೆ. ಏನಾದರೂ ಒಂದು ಅನಾನುಕೂಲ ಇದ್ದಲ್ಲಿ ಜೆನ್ವಿನ್ ಯಾರಾದರೂ ಹಣದ ಏನಾದರೂ ತೊಂದರೆ ಇದ್ದಲ್ಲಿ ನಾವು ನಿಮಗೆ ಕಾಸ್ಟ್ ಪ್ರೈಸ್ ನಮ್ಮನ್ನು ಸಂಪರ್ಕ ಮಾಡಿದ್ದಲ್ಲಿ ವಿಷಯ ಹೇಳಿದ್ದಲ್ಲಿ ನಮ್ಮನ್ನು ಅಪ್ರೋಚ್ ಮಾಡಿದ್ದಲ್ಲಿ ನಾವು ನಿಮಗೆ ಈ ಕಾಸ್ಟ್ ಪ್ರೈಸಲ್ಲಿ ನಿಮ್ಮ ಮದುವೆಯದು ಊಟದ್ದು ವ್ಯವಸ್ಥೆಯನ್ನು ಮಾಡಿಕೊಡ್ತೇವೆ. ನೀವು ಬಂದು ನಮ್ಮ ಹತ್ರ ಪರ್ಸ್ನಲ್ ಆಗಿ ಭೇಟಿಯಾಗಿ ಮಾತಾಡಿದಲ್ಲಿ ನಿಮಗೆ ನಾವು ಲೋ ಬಜೆಟ್ ಅಂದರೆ ಕಾಸ್ಟ್ ಪ್ರೈಸಲ್ಲಿ ಏನು ನಮಗೆ ಖರ್ಚು ಬೀಳ್ತದೆ ನೋಡಿ ಒಂದು ಐಟಮನ್ನು ತಯಾರು ಮಾಡಲಿಕ್ಕೆ ಆ ಒಂದು ಖರ್ಚಲ್ಲಿ ನಾವು ಮಾಡಿಕೊಡ್ತೇವೆ ಅಂತ ನಿಮಗೆ ಇವತ್ತು ನಾನು ಈ ನಮ್ಮ ಕುಡ್ಲ ವಾಹಿನಿಯ ಮುಖಾಂತರ ಒಂದು ದೊಡ್ಡ ಒಂದು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೇನೆ. ಇದರ ಸೌಕರ್ಯ ಕೂಡ ಜೆನ್ವಿನ್ ಯಾರಿಗೆ ಅಗತ್ಯ ಉಂಟು ಅವರು ಇದನ್ನು ಪಡಿಬೋದು. ನಾವು ಅಮ್ಮನವರ ಹೆಸರು ಇಟ್ಟು ವ್ಯಾಪಾರ ಮಾಡುವ ಕಾರಣದಿಂದಾಗಿ ನಾವು ಇದನ್ನು ಒಂದು ಜನರಿಗೆ ಒಂದು ಏನಾದರೂ ಅಮ್ಮನವರಿಗೆ ಏನಾದರೂ ಕೊಡಬೇಕು. ಅದು ನಮ್ಮ ಮನಸ್ಸಿಂದ ಇದ್ದರೆ ದೇವರಿಗೆ ನಾವು ಕೊಡಲಿಕ್ಕೆ ಏನೂ ಅಲ್ಲ, ಸಮಾಜಕ್ಕೆ ಏನಾದರೂ ಕೊಡಬೇಕಂತ ಹೇಳಿ ಈ ಒಂದು ನಿರ್ಧಾರವನ್ನು ನಾನು ಮನಸ್ಫೂರ್ತಿ ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ. ಇದರ ಸೌಕರ್ಯ ಕೂಡ ನಮ್ಮ ಸಮಾಜದವರು ಅನ್ಯ ಸಮಾಜದವರು ಯಾರೇ ಆಗಿರಲಿ ನಮ್ಮ ಹತ್ರ ಸಂಪರ್ಕ ಮಾಡಿದಲ್ಲಿ ಇದನ್ನು ನಾವು ಮಾಡಿಕೊಡ್ತೇವೆ ಅಂತ ಹೇಳಿ ಮಹಾಮಾಯ ಕಿಚನ್ ಇದರ ವಾಟ್ಸಪ್ ನಂಬರ್ 7892164945 ಇದಕ್ಕೆ ಏನಾದರೂ ಒಂದು ಮೆಸೇಜ್ ಹಾಕಿದ್ದಲ್ಲಿ ನಿಮಗೆ ಡೈಲಿ ಮೆನುವನ್ನು ಕಳಿಸ್ತೇವೆ. ನೀವು ಆರ್ಡರ್ ಕನ್ಫರ್ಮ್ ಮಾಡಿದ್ದಲ್ಲಿ ಹಿಂದಿನ ದಿವಸ ನಿಮ್ಮ ಮನೆ ಬಾಗಿಲಿಗೆ 2 ಕಿಲೋಮೀಟರ್ ಒಳಗೆ ಫ್ರೀ ಡೆಲಿವರಿ ಮತ್ತು ಸ್ವಲ್ಪ ದೂರ ಇದ್ದಲ್ಲಿ ಸ್ವಲ್ಪ ಡೆಲಿವರಿ ಚಾರ್ಜಸ್ ಕೂಡ ಹಾಕಿ ಸ್ವಲ್ಪ ನಾಮಿನಲ್ ಚಾರ್ಜಸ್ ಹಾಕಿ ನಿಮ್ಮ ಮನೆ ಬಾಗಿಲಿಗೆ ಮುಟ್ಟಿಸ್ತೇವೆ. ಹಾಗೂ 10:30ಯಿಂದ ಇಲ್ಲಿ ಕೌಂಟರ್ ಪ್ರಾರಂಭ ಆಗ್ತದೆ, ಫುಡ್ ಕೌಂಟ್ರ್. ನೀವು ಇಲ್ಲಿ ಬಂದು ಕೂಡ ನಮ್ಮ ಸರ್ವಿಸನ್ನು ಪಡಿಬೋದು. ನಾವೆಲ್ಲರ ಹತ್ರ ಕೇಳ್ತಾ ಇದ್ದೇನೆ ಅಂತ ಹೇಳಿದರೆ ಈ ಮಹಾಮಾಯ ಕಿಚನ್ ಮಹಾಮಾಯ ಕ್ಯಾಟ್ರಿಂಗಿಗೆ ಹೇಗೆ ಸಪೋರ್ಟ್ ಮಾಡಿದರೆ ನೋಡಿ ಹಾಗೆ ಇದಕ್ಕೆ ಸಪೋರ್ಟ್ ಮಾಡಿ ನಮಗೆ ಒಂದು ಸಪೋರ್ಟ್ ಮಾಡಬೇಕಂತ ಹೇಳಿ ನಿಮ್ಮ ಹತ್ರ ವಿನಂತಿ ಮಾಡ್ತಾ ಇದ್ದೇನೆ. ಇಡಗಿನಿತ ನಮ್ಮ ಕುಡ್ಲ ವಾರ್ತೆಲು ಮುಗಿಂಡು ನನ್ನಲಾತು ಸುದ್ದಿ ಬೊಕ್ಕ ಮನರಂಜನೆಗ ತೂವೊಂದಿ ಪ್ಲೇ ನಮ್ಮ ಕುಡ್ಲ 24/7 ಸೋನ್ಮೆಲು.